ಫರ್ನಿಚರ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳ ಮಾರಾಟ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಜ್ಜೆಗುರುತುಗಳನ್ನು ಮೂಡಿಸಿರುವಂತಹ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿರುವ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನ ವಿಕೆ ಉತ್ಸವ್ ಶಾಪ್ ಆ್ಯಂಡ್ ವಿನ್ 2020 ಯೋಜನೆಯ ವಿಶೇಷ ಡ್ರಾ ಮಂಗಳೂರು ಹೊರವಲಯದ ತೊಕ್ಕೊಟ್ಟಿನಲ್ಲಿರುವ ವಿಕೆ ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಉಳ್ಳಾಲ ದರ್ಗದ ಅಧ್ಯಕ್ಷ ಅಬ್ದುಲ್ ರಶೀದ್ ದಬ್ರೋ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದರ ಮುಖ್ಯಸ್ಥರಾದ ವಿಠಲ್ ಕುಲಾಲ್ ಅವರು ಸರಳತೆ ಮತ್ತು ವ್ಯವಹಾರದ ಶೈಲಿ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಮಾತ್ರವಲ್ಲದೆ ತಮ್ಮ ಶೋರೂಂನಲ್ಲಿರುವ ಸಿಬ್ಬಂದಿಗಳ ಕಾರ್ಯಪ್ರವೃತ್ತತೆಯೂ ಇಲ್ಲಿದೆ. ಇನ್ನು ಯಾರೇ ಆದರೂ ವ್ಯವಹಾರವನ್ನ ಕಠಿಣ ಪರಿಶ್ರಮದೊಂದಿಗೆ ಲಾಭಕ್ಕೆ ಮಾತ್ರವಲ್ಲದೆ ಉತ್ತಮ ಉದ್ದೇಶದಿಂದ ನಡೆಸಿದ್ರೆ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತೆ. ಇದಕ್ಕೆ ಉದಾಹರಣೆ ವಿಠಲ್ ಕುಲಾಲ್ ಅವರು ಎಂದು ಹೇಳಿದ್ರು. ಮಂಗಳೂರು ತಾಲೂಕಲ್ಲಿ ಒಂದು 3 ಶೋರೂಮ್ಗಳನ್ನು ಹಾಕಿಕೊಂಡು ಇನ್ನಿತರ ಇವತ್ತಿನ ಆಧುನಿಕ ಶೈಲಿಗೆ ಒಪ್ಪಿಕೊಂಡಂತ ಫರ್ನಿಚರ್ಗಳನ್ನ ಮಾಡುವಂತಹ ವ್ಯವಸ್ಥೆಗೆ ಅವರು ಮುಂದಾಗಲಿಕ್ಕೆ ಕಾರಣ ಆಗಿದೆ. ಇಲ್ಲದ್ರೆ ನಾವು ಕೇವಲ ನಮ್ಮ ಲೋಕಲ್ ಕಾರ್ಪೆಂಟರ್ಗಳು ಮಾಡಿದಂತ ಒಂದು ಡೈನಿಂಗ್ ಟೇಬಲ್ ಇರಲಿ, ಇನ್ನಿತರ ಯಾವುದೇ ರೀತಿಯ ಒಂದು ಸೋಫಾ ಇರಲಿ, ತಾವೆಲ್ಲ ನೋಡಿರ್ಬೋದು, ನೀವು ನೋಡಿದ್ದೀರಾ ಗೊತ್ತಿಲ್ಲ, ಅದಕ್ಕೆಲ್ಲ ಆಣಿ ಹೊಡೆದು ಮೊಳೆ ಹೊಡೆದು ಮಾಡುವಂತ ಒಂದು ಕಾಲ ಬಹಳ ಚೀಪ್ ಆಗಿ ಸಿಗ್ತಾ ಇತ್ತು. ಆದ್ರೆ ಶ್ರೀಮಂತರಿಗೆ ಮಾತ್ರ ಆ ಇದರಲ್ಲಿ ಕಾಣುವಂತಹ ಶೈಲಿಯ ಸೋಫಾಗಳು ದುಬಾರಿ ಬೆಲೆಗೆ ಎಲ್ಲಿಂದಲೂ ತರಿಸಿ ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ನಮ್ಮ ಭಾಗ್ಯ ಏನು ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿಗಳು ಕೂಡ ತನ್ನ ಮನೆಯಲ್ಲಿ ತನ್ನ ಕಚೇರಿಯಲ್ಲಿ ಸುಂದರವಾದ ಭಿನ್ನೋಕರಣ ಮಾಡುವಂತಹ ವ್ಯವಸ್ಥೆ ಇವತ್ತು ಕುಲಾಲ್ರ ಮೂಲಕ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಕಾರ್ಯಕಾರಿ ಸದಸ್ಯ ಚಂದ್ರಹಾಸ್ ಅಡ್ಯಂತಾಯ ಅವರು, ನಾನು ವಿಠಲ್ ಕುಲಾಲ್ ಅವರನ್ನ ಸುಮಾರು ವರ್ಷಗಳಿಂದ ಬಲ್ಲವನು. ನಾನು ವಿಕೆಯ ಕಸ್ಟಮರ್. ಮೊದಲು ನಾವು ಲೇಡಿ ಹಿಲ್ ಅಥವಾ ಎಯ್ಯಾಡಿಗೆ ಹೋಗಬೇಕಿತ್ತು. ಆದರೆ ನಮಗೆ ತೊಕ್ಕೊಟ್ಟಿನಲ್ಲಿ ಸಿಗುವುದು ಸಂತೋಷದ ವಿಚಾರ. ಇನ್ನು ಈ ಲಕ್ಕಿ ಡ್ರಾದಿಂದಾಗಿ ಅನೇಕ ಗ್ರಾಹಕರಿಗೆ ಉಪಯೋಗವಾಗುತ್ತದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು. ಬಂದಾಗ ಯಾರೇನ ಮಿತ್ರರು ಕೇಳಿಸೋದು ಭಯಂಕರ ಖುಷಿ ವೇಡಿಯಲ್ಲಿ ಓಡಿತ್ತು ಅಡ ಐತೆ ಇಲ್ಲ ಕೈತಲ್ಲಿ ಈ ಸಂಪರ್ಕ ತೆಗೆದು ನಮಗೆ ಇಂಜಿನ ಬಂದ ಮೂಜಿ ವರ್ಷ ರೇಡಿಯಲ್ಲಿ ಬೊಕ್ಕ ಏಡಿ ಮಂದಿ ಲಕ್ಕಿದ್ರು. 4ನೇ ವರ್ಷನೂ 3 ಮಂದಿ 4ನೇ ವರ್ಷನೂ 3 ಮಂದಿ ನಿಜವಾದ ಮುಂತ ನೌಕರ ವರ್ಗ ಈ 15 ಬೆಲ್ಲಿ ಬಂದಿದೆ ರಸೀದೇನು ಅಂತ ಮಿತ್ರರು ಒಂದು ಅಣ್ಣ ಅಕಲ ಗುರುಪದ ಮಟ್ಟಿಗೆ ಕೆಲಸ ಭಾರಿ ಶೋಭೆ ಕೆಲಸ ಅಕಲ ಟ್ರೀಟ್ಮೆಂಟ್ ನಿಜವಾದ ದನಿರಕ್ಕೂ ಮೊದಲು ಆಫೀಸ್ಗಳು ಬೇಡ ಅದನ್ನ ಬಿಡೇ ಒಯ್ಯಾಡ್ತದೆ ಅಕಲ ಶಕ್ತಿ ಬಲ ಇತ್ತು ಅಂದಾಗ ನಿಜವಾದ ದಾಲ್ ತೊಂದರೆ ಯಾನ ವಿಶೇಷವಾದ ವಿಷಯ ಬರೋದು ನಾನು ಎನ್ನ ಕೂತು ಇಲ್ಲದೇ ಇಂಟೀರಿಯರ್ ಫರ್ನಿಚರ್ ನಗರಸಭೆಯ ಮಾಜಿ ಉಪಾಧ್ಯಕ್ಷ ದಿನೇಶ್ ರೈ ಉಳ್ಳಾಲಗುತ್ತು ಅವರು ಮಾತನಾಡಿ, ಸಮಾಜದಲ್ಲಿ ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ವಿಠಲ್ ಕುಲಾಲ್ ಅವರು ಉದಾಹರಣೆ. ವಿಕೆಯ ನಗುಮುಖದ ಸೇವೆ ಇವರನ್ನ ಈ ಹಂತಕ್ಕೆ ಕರೆದುಕೊಂಡು ಬಂದಿದೆ ಎಂದು ಹೇಳಿದರು. ಯುವಕ ಅಥವಾ ಯುವ ಸಮುದಾಯದ ಪ್ರಯತ್ನ ಪಟ್ಟರೆ, ಪರಿಶ್ರಮ ಪಟ್ಟರೆ, ಕಷ್ಟಪಟ್ಟರೆ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಸಮಾಜಕ್ಕೆ ತೋರಿಸಿಕೊಟ್ಟಂತ ಒಬ್ಬ ಉನ್ನತ ವ್ಯಕ್ತಿ ಅಂತ ಹೇಳಿದ್ರೆ ವಿಠಲ್ ಕುಲಾಲ್ ಅಂತ ಹೇಳಿ ನಾನು ಇಷ್ಟಪಡೋದು. ನಾನು ಕಳೆದ ಈ ಒಂದು ಕಟ್ಟಡ ನಮ್ಮಲ್ಲಿ ಕೆಲಸ ಆಗ್ತಾ ಇರುವಾಗಲೇ ವಿಠಲ್ ಕುಲಾಲ್ ಅವರಿಗೆ ಇಬ್ರಾಹಿಂ ಅವರ ಪರಿಚಯ ಆಗಿ, ಅವರಿಂದಾಗಿ ನಮ್ಮ ಪರಿಚಯ ಆಗಿ ಈ ಕಟ್ಟಡವನ್ನು ಅವರಿಗೆ ಕೊಡುವ ಅಂತೇಳಿ ನಾವು ನಿರ್ಣಯ ಮಾಡಿದ ಅಂದಿನಿಂದ, ನಮ್ಮ ಮಾತುಕತೆ ಆದ ಅಂದಿನಿಂದ ವಿಠಲ್ ಕುಲಾಲ್ ಅವರು ಯಾವತ್ತೂ ಕೂಡ ನಗುಮುಖವನ್ನು ಬಿಟ್ಟಿಲ್ಲ. ಏನೇ ಇರಲಿ ಎಂತದೇ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಅವರ ಮುಖದಲ್ಲಿ ನಗು ಬಿಟ್ರೆ ಸಮಸ್ಯೆ ತಲೆಯಲ್ಲಿದೆ ಅನ್ನುವಂಥದ್ದು ಯಾರಿಗೂ ಕೂಡ ತೋರಿಸದಂತ ಒಂದು ವ್ಯಕ್ತಿತ್ವ ಅಂದ್ರೆ ಅದು ವಿಠಲ್ ಕುಲಾಲ್ ಅವರು. ನಾವು ಇನ್ನು ಮುಂದೆ ಕೂಡ ಇಲ್ಲಿಗೆ ಇಷ್ಟಪಡುವಂಥದ್ದು ಇಷ್ಟೇ. ವಿಠಲ್ ಕುಲಾಲ್ ಅವರೇ ಭವಿಷ್ಯದ ದಿನಗಳಲ್ಲಿ ಅಬ್ದುಲ್ ರಶೀದ್ ಅವರು ಹೇಳಿದ ಹಾಗೆ ಯಾವುದೇ
ಇನ್ನೊಂದು ಪ್ರದೇಶದಲ್ಲಿ ಕೂಡ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ವಿಕೆ ವಿಠಲ್ ಕುಲಾಲ್ ಅನ್ನುವಂತ ಒಂದು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಶಾಖೆ ತಮ್ಮದು ಆರಂಭ ಆಗಲಿ. ಇದೇ ವೇಳೆ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ವರಿ ಅವರು ಮಾತನಾಡಿ, ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನ ವಿಕೆ ಉತ್ಸವ್ ಶಾಪ್ ಅಂಡ್ ವಿನ್ 2020 ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ನಮ್ಮದು ವಿಕೆ ಉತ್ಸವ್ ಶಾಪ್ ಆ್ಯಂಡ್ ವಿನ್ ಅಂತ ಹೇಳಿ ನಾವು 3 ವರ್ಷದಿಂದ ಸತತ ಆಫರನ್ನು ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದೇವೆ. ಇದು ನಮ್ಮದು 4th ಇಯರು. ಈ ಆಫರಲ್ಲಿ ನಾವು ವಿಕೆ ಉತ್ಸವ್ ಶಾಪ್ ಆ್ಯಂಡ್ ವಿನ್ ಇದು ಲಕ್ಕಿ ಡ್ರಾವನ್ನು ಬಂದು ನಾವು ನಮ್ಮದು ಮೆಗಾ ಶೋರೂಮ್ ತೊಕ್ಕೋಟಲ್ಲಿ ನಾವು ಕಂಡಕ್ಟ್ ಮಾಡಿದ್ದೇವೆ. ಈ ಆಫರ್ ಇದು ಫಸ್ಟ್ ವಿನ್ನರ್ ಆಗಿ ಬಂಪರ್ ಪ್ರೈಸ್ ಆಗಿ ಸುಜುಕಿ ಸ್ವಿಫ್ಟ್ ಕಾರನ್ನು ನಾವು ರೊನಾಲ್ಡ್ ಅಂತ ಹೇಳಿ ಕಸ್ಟಮರನ್ನು ತೊಕ್ಕೋಟಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ. ಫಸ್ಟ್ ಪ್ರೈಸ್ ಆಗಿ ಸುಜುಕಿ ಆಕ್ಸೆಸ್ ಸ್ಕೂಟರ್ ಸುಪ್ರಿಯಾ ಅಂತ ಹೇಳಿ ಕಸ್ಟಮರು, ಅವರು ನಮ್ಮ AID ಕಸ್ಟಮರು. ಇದೇ ಥರ 7 ಎಕ್ಸೈಟಿಂಗ್ ಪ್ರೈಸಸ್ ಇದು ನಾವು ಲಕ್ಕಿ ಡ್ರಾವನ್ನು ಅನೌನ್ಸ್ಮೆಂಟ್ ಮಾಡಿ ಆಗಿದೆ. ನೀವು ನಮ್ಮ ಕಂಪ್ಲೀಟ್ ಆಫರ್ ಇದು ರಿಸಲ್ಟನ್ನು ನಮ್ಮ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಪಲ್ಲಿ ನ್ಯೂಸಲ್ಲಿ ಸಹ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಇದೇ ಥರ ನಾವು ಬರುವ ಕಸ್ಟಮರ್ಸಿಗೆ ಎಲ್ಲ ಥರ ಆಫರ್ಸ್ ಮತ್ತು ಸ್ಪೆಷಲ್ ಡಿಸ್ಕೌಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇರ್ತೇವೆ. ನಮ್ಮ ಬರುವ ಎಲ್ಲ ಆಫರ್ಗಳಲ್ಲಿ ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಕಸ್ಟಮರ್ನ ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಳಿಕ ವಿಕೆ ಉತ್ಸವ್ ಶಾಪ್ ಅಂಡ್ ವಿನ್ 2020 ಇದರ ಲಕ್ಕಿ ಡ್ರಾ ಕಾರ್ಯಕ್ರಮಕ್ಕೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್ ಅವರು ಚಾಲನೆಯನ್ನ ನೀಡಿದರು. ಬಂಪರ್ ಬಹುಮಾನ ಸುಜುಕಿ ಸ್ವಿಫ್ಟ್ ಕಾರು ವಿಕೆ ಗ್ರಾಹಕರಾದ ರೊನಾಲ್ಡ್ ಅವರಿಗೆ ಲಭಿಸಿತು. 2ನೇ ಬಹುಮಾನ ಸುಜುಕಿ ಆಕ್ಸಿಸ್ 125 ಸುಪ್ರಭಾ ಅವರಿಗೆ, 3ನೇ ಬಹುಮಾನ ಬೆಡ್ರೂಮ್ ರುಖಿಯಾ ಅವರಿಗೆ, 4ನೇ ಬಹುಮಾನ ಲೆನೆವೋ ಲ್ಯಾಪ್ಟಾಪ್ ಮನ್ಸೂರ್ ಅವರಿಗೆ, 5ನೇ ಬಹುಮಾನ ಡೈನಿಂಗ್ ಸೆಟ್ ಅಶ್ವಿನ್ ಕುಮಾರ್ ಅವರಿಗೆ, 6ನೇ ಬಹುಮಾನ ಸ್ಯಾಮ್ಸಂಗ್ ವಾಷಿಂಗ್ ಮೆಷಿನ್ ಜೊಸಿಟಾ ಅವರಿಗೆ, 7ನೇ ಬಹುಮಾನ ರೆಫ್ರಿಜರೇಟರ್ ಮೊಹಮ್ಮದ್ ಬ್ಯಾರಿ ಅವರಿಗೆ, 8ನೇ ಬಹುಮಾನ ಕಂಪ್ಯೂಟರ್ ಟೇಬಲ್ ನಾಸಿರ್ ಅವರಿಗೆ, 9ನೇ ಬಹುಮಾನ ರಾಜೇಶ್ ತೊಕ್ಕೋಟ ಅವರಿಗೆ ಲಭಿಸಿತು. ಈ ಸಂದರ್ಭ ಬಂಪರ್ ಬಹುಮಾನವಾದ ಸುಜುಕಿ ಸ್ವಿಫ್ಟ್ ಕಾರಿನ ವಿಕೆ ಗ್ರಾಹಕರಾದ ರೊನಾಲ್ಡ್ ಅವರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ನನಗೆ ವಿಕೆ ಫರ್ನಿಚರ್ ಬಗ್ಗೆ ತುಂಬ ಅಭಿಮಾನ ಇತ್ತು. ಯಾಕಂದರೆ ನಾನು ವಿಕೆ ಫರ್ನಿಚರಿಂದ ಇದಕ್ಕೆ ಮೊದಲು ತುಂಬ ಶಾಪಿಂಗ್ ಮಾಡಿದ್ದೇನೆ ವಿಕೆ ಫರ್ನಿಚರಿಂದ. ನಿನ್ನೆ ನನಗೆ ಒಂದು ಆಫರ್ ಇತ್ತು, ನನಗೆ ಒಂದು ಸೋಫಾ ಬೇಕಿತ್ತು. ನಿನ್ನೆ ಬಂದು ನಾನು ತಗೊಳ್ಳುವ ಅಂತ ನನಗೆ ಇಲ್ಲಿ ಬಂದೆ, ಪರ್ಚೇಸ್ ಮಾಡಲಿಕ್ಕೆ ಬಂದೆ. ಸೊ ಅವರು ಇದರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದರು ನನಗೆ, ಸೋಫಾದ ಬಗ್ಗೆ ಏನು ಹೇಗೆಲ್ಲ ಉಂಟು ಅಂತ. ನನಗೆ ಖುಷಿಯಾಯಿತು, ನಾನು ತಗೊಂಡೆ. ಅದು ತುಂಬ ಆಫರಲ್ಲಿತ್ತು. ಸೊ ಅವರು ಪರ್ಚೇಸ್ ಮಾಡಿದ್ದಕ್ಕೆ ಅದಕ್ಕಿಂತ ಮೌಲ್ಯಕ್ಕಿಂತ ಹೆಚ್ಚಿನದು ಗಿಫ್ಟ್ ವಾಚರ್ ಇತ್ತು, ಅದು ಸಹ ನನಗೆ ಕೊಟ್ಟರು. ನನಗೆ ಇವತ್ತು ಕಾರ್ ಬಂಪರ್ ಪ್ರೈಸ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ತುಂಬ ವಿಕೆ ಫರ್ನಿಚರ್ಗೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಎಎಸ್ ಭಟ್, ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ವಿಠಲ್ ಕುಲಾಲ್, ದೈಜಿ ವರ್ಲ್ಡ್ ವಾಹಿನಿಯ ನಿರ್ದೇಶಕರಾದ ಅಲೆಕ್ಸ್ ಕ್ಯಾಸ್ತೋಲಿನೋ, ಸಂದೇಶ್ ಶೆಟ್ಟಿ, ಸಂಸ್ಥೆಯ ಪಾಲುದಾರ ವಿನುತಾ ಕುಲಾಲ್, ಟೈಟಸ್ ನೊರೊನ್ನ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ನಾಗರಾಜ್ ಜೊತೆ ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ತೊಕ್ಕೊಟ್ಟು.